ಲೈಟ್ ಇದೆಯಾ? ಎಸ್, ಇವತ್ತು ಜೈ ಸಿನಿಮಾದ ಮುಂಬೈ ಪ್ರೀಮಿಯರ್ ಶೋ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೀಮಿಯರ್. ವೆರಿ ಮಚ್ ಎಕ್ಸೈಟೆಡ್. ಜಾಸ್ತಿ ಮಾತಾಡೋದಕ್ಕೆ ಟೈಮ್ ಇಲ್ಲ. ಆಲ್ರೆಡಿ 7:45 ಲೆಟ್ಸ್ ಗೋ ಟು ದ ಥಿಯೇಟರ್. అందుకోతంబలి పవర్ బ్యాంక్ ఛార్జర్ పోతాంలే ఒక్కడిదే బాధ్యత టైం ఉంది. పవర్ బ్యాంక్ ఛార్జర్ పోతాంబలి అవునప్పా అలాగే. Everybody ask me how I know. I smiled at them and said she told me so. Everybody ask me how I know. I smiled at them and said she told me so. Everybody ask me how I know. I smiled at them and said she told me so. Everybody ask me how I know. I smiled at them and said she told me so. ಶೋ ಇರೋದು 9:45 ಆ್ಯಂಡ್ ಇಟ್ ಈಸ್ 8:40 ಈಗ. ಇನ್ನೊಂದು 20 ಮಿನಿಟ್ಸ್ ತಿಂಡಿ ಮಾಡಿ ಇಲ್ಲೇ ಮುಂದೆ ಮಾಲ್ ಇದೆ, ಅಲ್ಲೇ ಶೋ ಇರೋದು, ಅಲ್ಲಿಗೆ ಹೋಗಬೇಕು ಸರ್. ಈಗ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಪ್ರೀಮಿಯರ್ ಇದೆ. ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ವೆರಿ ಎಕ್ಸೈಟೆಡ್, ಸ್ಪೆಷಲಿ ಇನ್ ಬಾಂಬೆ. ಫಸ್ಟ್ ಟೈಮ್ ಆ ತುಳು ಪ್ರೀಮಿಯರ್ ಹ್ಯಾಪ್ನಿಂಗ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ತುಂಬ ಸಂತೋಷ ಇದೆ. ಹಾಗೆ ಒಂದು ನಮ್ಮ ಜನ ಗೆಲ್ಲಿಸ್ತಾರೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಕಡೆ ರಿಯಾಕ್ಷನ್ ನೋಡಾಯಿತು. ಈಗ ಬಾಂಬೆ ಅವ್ರದ್ದು ರಿಯಾಕ್ಷನ್ ನೋಡಬೇಕು. ಮಸ್ಕತ್, ಬಹರೇನ್, ದುಬೈ, ಕತಾರ್ ಎಲ್ಲ ಆಯಿತು. ಬೆಂಗಳೂರು ಆಯಿತು, ಮಂಗಳೂರು ಆಯಿತು. ಬಾಂಬೆ ಕಾದು ನೋಡೋಣ. ಪೇಲೆ ಪೇಟ್ ಪೂಜಾ, ಬಾಕಿ ಸಬ್ ದೂಜಾ. ಅಂದರೆ ಅರ್ಥ ಆಯ್ತಾ? ನನಗೆ ಅರ್ಥ ಆಗಿಲ್ಲ ಅಷ್ಟೇ. ಪಣ್ಣದವಿ ಹಿಂದಿ ಮಾಡೋಣ ಅಲ್ಲ, ಅವ್ರು ಏನು ಹೇಳಿಲ್ಲ ಈಗ? ಪೇಲೆ ಪೇಟ್ ಪೂಜಾ, ಬಾಕಿ ಸಬ್ ದೂಜಾ. ಬೆಂಜಿಗೆ ಮಾಡಿದೆ. ಅದೇ ನೀವು ರಿಪೀಟ್ ಮಾಡಿ. ರಿಪೀಟ್ ಅಲ್ಲ ಮೊದಲು ಹಿಂದಿ ಹಿಂದಿ ಪೇಲೆ ಪೇಟ್ ಪೂಜಾ. ನೆಕ್ಸ್ಟ್ ಹೇ ಸರ್ ನೋಡ್ಬೇಡು ಪಣ್ಣದ. ಮಾತೆ ಲೆಂಚೊಲ್ಲರು ನಮ್ಮ ಜೈ ಪ್ರೀಮಿಯರ್ ಆವುದು ಮುಂಬೈಡು. ನನ್ನ ವಾಯ್ಸ್ ಈತೆ ಬರೋದುಂಡು. ಜೈ 25 ದಿನ ಆದಿತ್ತೆ, ಆಲ್ಮೋಸ್ಟ್ 50 ದಿನ ತನಕ ಕೈತಲ್ಲಿ ಬರೋದುಂಡು. ಸೊ ನನ್ನ ಮೂವಿ ತೂತಿ ಜನ ನನ್ನ ಕೈತಲ್ಲ ಥಿಯೇಟರ್ಗೆ ಹೋದು ಜೈ ಮೂವಿದ್ದು ಜೈ ಪೈ. Everybody ask me how I know. I smiled at them and said she told me so. Everybody ask me how I know. ಇದು ಲಿಫ್ಟ್, ಇದು ಸೆಕೆಂಡ್ ವಿಲನ್, ಇದು ಪೊಲೀಸ್, ಇದು ಹೀರೋಯಿನ್, ಇದು ಒನ್ ಆಫ್ ದ ಪ್ರೊಡ್ಯೂಸರ್, ಇದರ ಆಚೆ ಪ್ರೊಡ್ಯೂಸರ್. ಅವ್ರು ಬರೋದಿಲ್ಲ, ಅದು ಬರೋದಿಲ್ಲ ವಿಡಿಯೋದಲ್ಲಿ. ಇದು ಮೇನ್ ವಿಲನ್. ಇದು ತುಯಿದೆ ಓಪನ್ ಅಂದಿ ಸರ್, ಮೋನೆ ಮಾಡಿದ್ರೆ ಐತಿ. ಹಾಗಾಗಿ ಸದ್ಯಕ್ಕೆ ನಾವು ಮುಂಬೈಗ ಒಂದು ಮಾಲ್ ವಂಡರ್ ಹೆಸರಿಗೂ ಮಾಲಿಗೂ ಸಂಬಂಧವಿಲ್ಲ. ಸ್ಕ್ರೀನ್ ಮ್ಯೂಸಿಕ್ ಬಾರಿ ಶೋಕೊಂಡು We are going to Sion. ಆಮ್ಚಿ ಮುಂಬೈ. ಇವತ್ತು ಮಂಗಳೂರಾಯಿತು, ಬೆಂಗಳೂರಾಯಿತು, ಮಸ್ಕತ್, ದುಬೈ, ಕತಾರ್, ದೋಹಾ, ಸೌದಿ ಎಲ್ಲ ಕಡೆ ಧೂಳೆ ಬಿಸಿ ಹೌಸ್ಫುಲ್ ಆಗಿ ಜನ ಸೀಟ್ ಕಿತ್ತೋಗೋಷ್ಟು ಎದ್ದು ಬಿದ್ದು ನಕ್ಕು ಹೊತ್ತು ಎಲ್ಲ ಎಂಜಾಯ್ ಮಾಡಿದ್ದಾರೆ. ಮುಂಬೈಗೆ ಬರೋ ಮುಂಚೆ ತುಂಬ ಎಕ್ಸೈಟ್ಮೆಂಟ್, ಒಂಥರ ನರ್ವಸ್ನೆಸ್, ಮುಂಬೈಯಲ್ಲಿ ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ.
ಅದ್ಭುತವಾದಂತಹ ಪರಮಾದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ಬಾಂಬೆಯಲ್ಲಿ ಕೂಡ. ಸೊ ವೆರಿ ಹ್ಯಾಪಿ. ಒಂದು ಸಿನಿಮಾ ಮಾಡಿದ್ದಕ್ಕೆ, ಒಂದು ಈ ಟೀಮ್ನ ಭಾಗಿಯಾಗಿದ್ದಕ್ಕೆ ಸಾರ್ಥಕ, ಜೀವನ ಸಾರ್ಥಕ ಅಂತ ಹೇಳ್ಬೋದು. ತುಳು ಸಿನಿಮಾ ಇಟ್ಸ್ ರೆಕಾರ್ಡ್ 103 ಥಿಯೇಟರ್ ರಿಲೀಸ್ ಆದ ವರ್ಲ್ಡ್ ವೈಡ್. 1020 shows which is a very big thing ತುಳು ಸಿನಿಮಾ ರಂಗಕ್ಕೆ. ಆಮೇಲೆ ನಿಮಗೆ ಜೈ ಸಿನಿಮಾದ ನಂಬಿಕೆ ಹೊರಪಾದು ಕೊಡ್ತಾರೆ. ಸೊ ಮಾತಾಡಿಲ್ಲ, ಥ್ಯಾಂಕ್ಸ್, ಲವ್ ಯು ಆಲ್. So thank you so much for your So Niglema, thank you Bankan, because Mumbai nama we are trying something new in Parallel. Maybe onji red show maltondukwa. But in overall Mumbai we are planning. We have planned 24 show plan manda, which is a very big thing for us. And thank you so much Niglega, because at the cinema banna gepara niku support all for us. So okay, Mumbai is going really great. Thank you so much Mate Regla, because counter sales have been great. Counter sales, Panvel. Panvel is full in exact full mata. Panvel Thane is doing really great, because nama mast jage fire on the jaganda nama onji jage kudun jage fire onji ganta 2 ganta mada path dooru undu and jagada nama we can only cover 2 to 3 places. So in the Thane ulla nama next maybe Sayanak Boba. ಟೀಮ್ ಉಂಟು ಅಂಜನೆ ಈಗ ಬಾರಿ ಮೋಂಗಿದ ಆರ್.ಕೆ. ಶೆಟ್ಟರ್ ಲೇರು ಸರ ಕೊಂಚ ಜೋರಾನ ಚಪ್ಪಾಳೆ ಕೊರಡು ಖುಷಿ ಬಂದಾಗ ಸುನಿಲ್ ಶೆಟ್ಟರ್ನ ಹೋಲ್ ಫ್ಯಾಮಿಲಿ ನಮ್ಮ ಇಟ್ಟುಕೊಂಡು ಸಂಜಾದ ಅರ್ನ ಅಮ್ಮ ಮಾತೃಶ್ರೀ ದಯಮಾಡಿ ತುಂಬ ರಿಕ್ವೆಸ್ಟ್ ಸಂಜನೆ ಅರ್ನ ಅಕ್ಕಲ ಲೇರು ಸುನೀತಾ ಅಕ್ಕಲ ಪ್ರೇಮ ಶೆಟ್ಟರ್ ಸೊ ದಯಮಾಡಿ ವೇದಿಕೆಗೆ ಬರೋದಿಲ್ಲ ಓಕೆ. ಸೊ ಬಂದಾಗ ದಯಮಾಡಿ ವೆಲ್ಕಮ್ ಉಲ್ಲೇಗೆ. ಸೊ ಪಂಡ್ರದಾಲಿಜ್ಜಿ ಒಂಜಿ ತುಳು ಸಿನಿಮಾ ನಮ್ಮ ಏಪಲ ಇನ್ನೊಂದು ಇತ್ತ ನಮಗ್ ಮಾತ್ರ ಒಂಜಿ ಪ್ರೌಡ್ ಮೊಮೆಂಟ್ ಇನ್ ಪನೊಲಿ ನಮ್ಮ ಮುಂಬೈನ್ ಬಂದಾಗ ಏಪಲ ಒಂಜಿ ಶೋ ರಡ್ಡ್ ಶೋ ಅದು ನಾನು ಒಂಜೊಂಜಿ ದಿಕ್ಕಡು ಒಂಜೊಂಜಿ ಶೋ ಮಲ್ತೊಂದಿತ್ತ. ಬಟ್ ಈ ಸಿನಿಮಾದ ಉದ್ದೇಶನೇ ನಮ್ಮ ಸುನಿಲ್ ಶೆಟ್ಟರ್ ನಂಗೆ ಸಪೋರ್ಟ್ ದಯ ಮಲ್ದಿರಂತ ಬಂದಾಗ ಇವನ್ ತುಳು ಸಿನಿಮಾ ಹ್ಯಾಸ್ ದ ಕೆಪಾಸಿಟಿ. ಸೊ ತುಳು ಸಿನಿಮಾಡ್ಲ ಎನರ್ಜಿ ಉಂಡು, ಆ ಕೆಪಾಸಿಟಿ ಉಂಡು. ಬೇತೆ ಸಿನಿಮಾದ ಲೆಕ್ಕಲ್ಲಿ ನಮ್ಮ ಭಾಷೆದ ಸಿನಿಮಾಲ ಬಾರ್ಡರ್ ದಾಂಟೋಲಿ ಇಂದು ಜೈ ಸಿನಿಮಾ 103 theaters release and maximum Tulo cinema 100 shows in the first day, but Jay 1020 shows all over the world. It was a record. Sunil Shetty na amma leru sare gunji joraga chappale korudu anjane Sunita madam Ramantu Dumbaru. Yes please. Thank you so much. Thanks for coming. Thank you. Please Balama, please Balama. Yes, we'll take another 5 minutes away. So onji ವಿಷಯ ಸುನಿಲ್ ಶೆಟ್ಟರ್ನ ಬಗ್ಗೆ ಪರೋಡು ಈ ಸಿನಿಮಾದ ಸುನಿಲ್ ಶೆಟ್ಟರ್ನ ಆಕ್ಟಿಂಗ್ ಎಂಚಂಡಿ ಎಸ್ ಅಮ್ಮ ದುಂಬಗ ಪ್ಲೀಸ್. ಸುನಿಲ್ ಶೆಟ್ಟರ್ 5 ದಿನ ನನಗೆ ಕಾಲ್ ಶೀಟ್ ಕೊಡ್ತಿದ್ದರು. ನಿಮಗೆ ಗೊತ್ತು ನಾನು 5 ದಿನ ಕೊರೋನಾ ಏತ್ ಲ್ಯಾಕ್ಸ್ ಆರ್ ಏತ್ ಕ್ರೋರ್ಸ್ ಆ್ಯಂಡ್ ಕೊರೋಡಾವರೆಗೆ ಎಂದು ಥ್ಯಾಂಕ್ ಯು ಅಮ್ಮ ಫಸ್ಟ್ ಆಫ್ ಆಲ್. ಬಟ್ ಸುನಿಲ್ ಶೆಟ್ಟರ್ 5 ದಿನ ಕೊಡ್ದು ಆಕ್ಟ್ ಮಾಡ್ತಾನಲ್ಲ ಪ್ಲೀಸ್ ಫುಲ್ 5 ದಿನ ಕೊಡ್ದು ಆಕ್ಟ್ ಮಾಡ್ತಾನಲ್ಲ ಆರು ಒಂದೇ ರೂಪಾಯಿನ ಚಾರ್ಜ್ ಮಾಡಿದ್ರು. ದಟ್ಸ್ ಬಿಕಾಸ್ ಆಫ್ ತುಳು ಸಿನಿಮಾ ಅಂಡ್ ಅವ್ರು ನಿಜವಾದ ಒಂದು ತುಳು ಸಿನಿಮಾ ಅಥವಾ ತುಳು ಭಾಷೆದ ಪ್ರೇಮಿನ ಅವ್ರು ಪ್ರೂವ್ ಮಾಡಿದ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈ ರಂಜನೊಂದಿ ಎಡ್ಡ ಮನಸ್ಸದ ಮಗಕ್ಕೆ ಜನ್ಮ ಕೊರ್ನಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಮಾತಾಡಿಲ್ಲ ಹಿಡ್ದಿಡ್ಲ ఆయన తొమ్మిది ఏర్ల ఉప్పన్ అంచ ఉంటాయన సిస్టర్ ఏలియా
ಮಲ್ಲ ಸಿಸ್ಟರ್ ಬಾಂಬೆ ಆರೆಗಿನಿ ಬರ್ರೆ ಆದಜಿ ಬಟ್ ಸ್ಟಿಲ್ ಆರೆ ಅವ್ರನ್ನ ಫ್ಯಾಮಿಲಿನ ಕಡೆ ಕೊಡ್ತೀರಿ. ಸೊ ಸುನಿಲ್ ಶೆಟ್ಟಿ ಒಂದು ಜೋರಾದ ಚಪ್ಪಾಳೆ ಕೊಡು ಮಾತಾಡಲ್ಲ. ಥ್ಯಾಂಕ್ ಯು ಸಿನಿಮಾ ಇಟ್ಟಾಗ ಲೈಕ್ ಇಟ್. ಮೇಡಮ್ ಇರೇಗೆಂಜಾ Very good. Sunil Pannonu Teru Parrettan Manasuttugu. Puttidini Uurudu Matra Mallatini Enkul Mata Bombedu. Bokkala Uru Pannaga Yapala Enkul Varsa summer Adibonditta. This has been his dream. So it is something he wanted to do. He's always been in Hindi films. Matra Onji Tulu picture Malpodinda, that's why I think he wanted to do it. ಊರುದು ಬರ್ತಾನೆ ಒಂಜಿ ತುಳು ಪಿಕ್ಚರ್ ಬರೋಡಣ್ಣ ಅಂಚಾಯಿ ನೋ ಪಂಡ್ರೆ ಬಟ್ ನೀಚ್ ಎಂಕ್ಲೇ ಪಂಪ ಅವಿಂಗ್ ಹೆಲ್ಪ್ ಆನ್ ಆಕ್ಚುಲಿ. ಯಾ ತುಳು ಪಿಕ್ಚರ್ ಅತಿ ಎಸ್ ಥ್ಯಾಂಕ್ ಯು. ಸೊ ಎನ್ನ ಭಾಗ್ಯ ನಿನ್ನ ಆರ್ ನೋ ಎಂಕ್ ನೋ ಪಂಡಿಜಿರಿ ಆಲ್ಮೋಸ್ಟ್ 3 ಗಂಟೆದ ಪಿಕ್ಚರ್ ಐಟು 1 ನಿಮಿಷ ಹೆಂಗಂತೂ ಬೋರ್ ಆತಜಿ ನಿಕ್ಲೆಗ್ಲ ಅವೇ ಅದು ಬಂದಾತ. ಎಸ್ ಅದೇ ಲೈಕ್ ಆಂಡು ಬೊಕ್ಕ ಈ ಪಿಕ್ಚರ್ಗೆ ಸಪೋರ್ಟ್ ಮಲ್ತ್ರಿ ಇಟ್ಲ ಹೆಂಗೆ ಇತ್ತು ಬಾರಿ ಖುಷಿ ಆಂಡು ಒಂದು ಯಾನ್ ಎಡ್ಡೆ ಕೆಲಸ ಮಲ್ತೆ ಮಾಡೋದು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅಪರ್ಚುನಿಟಿ. ಹೆಂಗ್ ಪರ್ಸನಲ್ ಆರ್ನ ಕನೆಕ್ಷನ್ ಇದ್ದಾಂಡೆ ಬಟ್ ಆರ್ನ ಕನೆಕ್ಟ್ ಮಲ್ಪರೆ ಬಿಗ್ ರೀಸನ್ ಎನ್ನ ಪ್ರೊಡ್ಯೂಸರ್ನ ಥ್ರೂ ಪ್ರಕಾಶ್ ಭಂಡಾರ್ಲು ಆರಿಜಿನ ಬಹುಶಃ ಹೆಂಗೆ ಸುನಿಲ್ ಶೆಟ್ಟರ್ ಮೀಟ್ ಆರ ಚಾನ್ಸೇ ಇದ್ದಾಂಡೆ. ಸೊ ಪ್ರಕಾಶ್ ಭಂಡಾರ್ಲಿ ಒಂದು ಜೋರಾನೆ ಚಪ್ಪಾಳೆ ಕೊಡು. ಬಿಕಾಸ್ ಆಫ್ ಹಿಮ್ ಸುನಿಲ್ ಶೆಟ್ಟಿ ಸರ್ ನಮ್ಮ ಸಿನಿಮಾದ ಆಕ್ಟ್ ಮಲ್ತು ಬಂದಿರೋ ಒಂದು ಅವಕಾಶ ಹೆಂಗೆ ದಿಕ್ಕಿದೆ. ಬಿಕಾಸ್ ನಾವು ಮಾಡಿದ ತುಳುವೇರನ್ನು ಪಂಪ ಅಣ್ಣ ಸುನಿಲ್ ಶೆಟ್ಟಿ ತುಳುವೇರನ್ನು ಪ್ರತಿ ವೇದಿಕೆ ಪ್ರೂವ್ ಮಾಡ್ತಾರೆ. ಈ ಸಿನಿಮಾಡ್ಲ ಅವ್ರು ಆಕ್ಟ್ ಮಾಡ್ತಾರೆ ಒಂದು ತುಳುವೇನ್ ಪಂಪಂಚಿನ ಇಮೋಷನ್ ಮಾತ್ರ ಕಾರಣ ಅಂಚನೆ ಅವ್ರನ್ನ ಅಕ್ಕಾಗ್ಲ ಒಂದು ಎಲ್ಲ ಮಾನಾದಿಗ ಮಲ್ಬಿಡೋದು ಕೇಳೋಣ ಪ್ಲೀಸ್. ಜೈ ಥ್ಯಾಂಕ್ ಯು. ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾತೊಂದು ಫ್ಯಾಮಿಲಿ ನಿನ್ನದು ಇಂಚ ಮಾತ ಮಲ್ಪುನು. ಎಸ್ ಥ್ಯಾಂಕ್ ಯು. ಜೈ ಬಿ ಚಲನಚಿತ್ರ. ಸಕ್ಸಸ್ ಮಲ್ತಿನ ಪ್ರತಿಯೊಬ್ಬರಿಗ್ಲ ಥ್ಯಾಂಕ್ ಯು ಸೋ ಮಚ್. ಮಾತಾ ತುಳಸಿನ ಸಪೋರ್ಟ್ ಇಪ್ಪ. ಥ್ಯಾಂಕ್ ಯು. Everybody ask me how I know. I probably been a session told me so. I know. Everybody ask me how I know. I probably ಮಾರಲ್ ಸ್ಟೋರಿ ಒಂದು ಮಾರಲ್ ಸಮಾಜ ಒಂದು ಎಡ್ಡಿನ ದಿನ ಜೋಕ್ಲಿಗೋಸ್ಕರ ಬದುಕಿನ ದಿನ ಎಡ್ಡಿನ ಜನಕ್ಕೆ ಸೋಷಿಯಲ್ ಮೆಸೇಜ್ಗಳು ಅವೆಂತೂ ಹೆಂಗೆ ಭಾರಿ ಖುಷಿ ಆಗ್ತದೆ. ಎವ್ರಿಥಿಂಗ್ ಇನ್ ದಿಸ್ ಒನ್ ಬುಕ್. everybody ask me how I know. I probably been a session told me. ಸೊ ಹೌಸ್ಫುಲ್ ಶೋ ಆನ್ ಸ್ಯಾಂಡ್. ಸೊ ಇತ್ತ ನಮ್ಮ ಆರ್ಕೆಸ್ಟ್ರೇಟರ್ ಎಂಗ್ಲೆ ಕೊಂಚ ವನಸ ವ್ಯವಸ್ಥೆ ಮಾಡಿದ್ದಾರೆ. ಸೊ ಲೆಟ್ಸ್ ಗೋ ಇನ್. ಥ್ಯಾಂಕ್ ಯು. ಯಾ ಇಟ್ ಇಸ್ ಮೈ 19th ಮೂವಿ ಆಕ್ಚುಲಿ. Very good. Thank you. Great job. Thank you. And you look very handsome. And ಸುಮ್ಮನೆ ಬಲ್ಲ ಎಂಜಾಯ್ ಮಾಡಿ. ಮಾತಾಡೋದು ನಮಸ್ಕಾರ. ಸೊ ನಮ್ಮ ಇಡ ಬೈದಿನ ಜಸ್ಟ್ ಥ್ಯಾಂಕ್ಸ್ ಪಂಡ್ರೆ ಬಿಕಾಸ್ ನಿಕ್ಲ ಟೈಮ್ ಕೊಡ್ತು ನಿಕ್ಲ ಬೈದಾರ ಐಕೋಸ್ಕರ ಮೇರೆ ನಮಗೆ ಪನ್ನೊಂದು ಇಜ್ಜಿ ಬಟ್ ನಿಕ್ಲೆ ಕನ್ಫ್ಯೂಸ್ ಆವು ಸ್ಕ್ರೀನ್ ಇಡ್ತು ನಾವು ಒಂಚೂರು ಪರಮೆ ತೋರಿಸ್ತೇವೆ ಮುಳ್ಳು ಹೆಂಗಾತಿರ್ ಕೂಡ. ಸೊ ದೀಪಕ್ ರಾಜ್ ಶೆಟ್ಟಿ ಬಂದು ಸೊ ಎಂಗ್ಲ ವಿಲನ್ ಥ್ಯಾಂಕ್ ಯು. ಆ್ಯಂಡ್ ಮೇರೆ ನಮ್ಮ ಲೀಡ್ ಆಕ್ಟ್ರೆಸ್ ಹೀರೋಯಿನ್ ಮಲ್ತಿನಂಚಿನ ಅದ್ವಿತಿ ಶೆಟ್ಟಿ ಬಂದು ಆ್ಯಂಡ್ ಮೇರೆ ಸಂತುನ ಕ್ಯಾರೆಕ್ಟರ್ ಮಲ್ತಿನಂಚಿನ ಮನೋಜ್ ಚೇತನ್ ಡಿಸೋಜ ಅಂದ್ರೆ ಮಸ್ಕತ್ ಹಿಡಿದು ಬೈದಾರೆ ಇಡೆಗೆ. And our Harsha Bande, and we have the whole team. And one of the producers, Manjunath Atta, okay, main producer Anil Shetty, our Edur Barbujere, Pirodulere. Everybody ask me how I know. I probably been a session told me so. So, I remember 2 days ago, thank you so much. Thank you, everyone. Thank you. Everybody ask me how I know. I probably been a session told me so. So excited, so happy, ಮಸ್ತ್ ಖುಷಿ ಆಗೊಂದು ಪಂಡ ಬಾಂಬೆಗೆ ಬದಲ ಇಂಚಿನೊಂದು ರೆಸ್ಪಾನ್ಸ್ ಇಕ್ಕೊಂಡು ಬಂದ ಎಕ್ಸ್ಪೆಕ್ಟೇಷನ್ ಇತ್ತಿಜಿ 25 shows in 9 theaters ಪೂರ ಫುಲ್ ವೆರಿ ಹ್ಯಾಪಿ. ಜೈ ಈತ್ ಲವ್ ತಿಕ್ಕೊಂಡು ಇಂದರೆಲ್ಲ that will happen only ಜೈ ಬಂದಾಗ ಮಾತ್ರ ಅದು ಈತ್ ಹೋಗಿ ತಿಕ್ಕರ I'm extremely happy. ಜೈ
ಮುಂಬೈಲಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು. ಜೈ ಮುಂಬೈ. ನಿಮ್ಮೆಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂಚಿನ ಕರ್ನೂರು ಮೋಹನ್ ರೈಕುಲು ಆರ್ಲೋಂಜಿ ಮಲ್ಲ ಕಾರಣ ಒಂದು ಮಾತು ಆವಡು. ಸೊ ನಮ್ಮ ಸಿನಿಮಾದ ನಾಯಕಿ ನಟಿ ಬೆಂಗಳೂರಿಂದ ಮುಂಬೈಗೆ ಬಂದಿದ್ದಾರೆ ಹಾಗೂ ನಮ್ಮನ್ನು ಸದ್ಯಕ್ಕೆ ಇಲ್ಲಿಂದ ಅಗಲಿ ಹೋಗ್ತಾ ಇದ್ದಾರೆ ದೂರ ಹೋಗಿಲ್ಲ ಬಿಕಾಸ್ ಇನ್ನು ನಮ್ಮ ಪ್ರೀಮಿಯರ್ ಮುಗಿಯಿತು ಮುಂಬೈನಲ್ಲಿ. ಸೊ ಇನ್ನು ನಮ್ಮದು ಊರ ಕಡೆ ದಾರಿ, ಅವ್ರದ್ದು ಬೆಂಗಳೂರು ಕಡೆ ದಾರಿ. ನಾವು ಕಾರಲ್ಲಿ ಬಂದಿರೋದು, ಅವ್ರು ಫ್ಲೈಟಲ್ಲಿ ಬಂದಿರೋದು. ಓವರಾಲ್ ಹೆಂಗಾಯಿತು? ಓವರಾಲ್ ಜೈ ಎಕ್ಸ್ಪೀರಿಯನ್ಸ್ ಮಸ್ತ್ ಎಡ್ಡೆತ್ತುಂಡು, ಮಸ್ತ್ ಖುಷಿಯ ಒಂದುಂಡು, ಬೇಜಾರ್ಲ ಒಂದುಂಡು. ದಪ್ಪಣ್ಣ ಪ್ರೀಮಿಯರ್ ಶೋ ಐ ಥಿಂಕ್ ಇನ್ನಿಕ್ ಲಾಸ್ಟ್ ಆಂದು ಹೆಂಗೆ ಗೊತ್ತುಜಿ ಪಣ ಮುಂಬೈಗೆ ಅಟ್ಲೀಸ್ಟ್ ಲಾಸ್ಟ್. ಸೊ ಒಂಚೂರು ಟೀಮನ್ನು ಮಿಸ್ ಮನ್ಫನ್ ಫೀಲ್ ಆವೊಂದುಂಡು. ಬಟ್ ಐ ಡೆಫಿನೆಟ್ಲಿ ಮಿಸ್ ದ ಎಂಟೈರ್ ಟೀಮ್. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಎಂಕೊಂಜಿ ಒಂಜಿ ಎಕ್ಸ್ಟ್ರಾ ಮೈಲ್ ಎತ್ತೊಂಪೋತುಂಡೆ ನಾನು ನನ್ನ ಕೆರಿಯರ್ಡ್. ಸೊ ಥ್ಯಾಂಕ್ಸ್ ಟು ಯು ಫಾರ್ ಗಿವಿಂಗ್ ಮೀ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ನಾನೆಲ್ಲ ಜಾಸ್ತಿ ವರ್ಕ್ ಒಟ್ಟಿಗೆ ಮನ್ಪುಗ ಎಂಕಿನ ಅಪಾರ್ಚುನಿಟಿ ಕೊಂಡ ಖಂಡಿತ ಇರೆಗೆ ಅಂಚಿನ ಕ್ಯಾರೆಕ್ಟರ್ ಬತ್ತಂದಲ್ಲ ಡೆಫಿನೆಟ್ಲಿ ಈ ಪನ್ಲೆ ಎಂಕ್ ಇರೆಗೆ ಎನ್ನೊಟ್ಟಿಗೆ ವರ್ಕ್ ಮಾಡ್ತೆ ಎಂಚಾಂಡ್ ಡೆಫಿನೆಟ್ಲಿ ನಾನು ಮಸ್ತ್ ಇಂಟರ್ವ್ಯೂ ಬಂತೈತೆ. ಸೊ ಹಿಂಗೆ ದಾಲ ಪ್ರಾಬ್ಲಮ್ ಮತ್ತು ನಾನು ಹಿಂಗೆ ದಾಲ ಬಂಗ ಆತಿಜಿ ಆರೆಗೆ ದಾದ ನಮ್ಮ ಎಕ್ಸ್ಪೆಕ್ಟ್ ಮಂದಿತ್ತ ಆ್ಯಂಡ್ ಡೆಫಿನೆಟ್ಲಿ ಆರು ಫುಲ್ಫಿಲ್ ಮಲ್ದಿರಿ ಆ್ಯಂಡ್ ಪ್ರಮೋಷನ್ಸ್ಗೆಲ್ಲ ಮಸ್ತ್ ಸಪೋರ್ಟ್ ಮಲ್ದಿರಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನನ್ನ ಮಲ್ಲ ಪ್ರಾಜೆಕ್ಟ್ ಮಲ್ಬ್ಲಕ್ ಆವಾಡು ಬಟ್ ಮುಗಿದೀಜಿ ನನ್ನ ಶೋಸ್ ಉಪ್ಪರಾವು ನನ್ನ ತಿಕ್ಕರೆ ಸಕ್ಸಸ್ ಪಾರ್ಟಿ ಉಂಡು ಅದ್ವಿತಿನ ಖರ್ಚಿಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್. ಹಲೋ. ಸೊ ನಮ್ಮ ಮುಂಬೈ ಪ್ರೀಮಿಯರ್ ಮುಗಿದಿದೆ. ಸೊ ಅಂಚಾದ ಮಾತಾ ರೆಸ್ಟ್ ಮೂಡಿಲ್ಲ. ಗಂಟೆ ಸಮಯ ಸರಿಯಾಗಿ 6:30. ಲೆಟ್ಸ್ ಸಿ ನಮ್ಮ ಟೀಮ್ ಮೆಂಬರ್ಸ್ ಏನು ಮಾಡ್ತಾ ಇದ್ದಾರೆ ಅಂತ. ಇವರೇ ಹೆಸರು ಸುರೇಶ್. ಇವತ್ತು ಒಂದು ಸಕ್ಸಸ್ ಪಾರ್ಟಿ ಇದೆ ಮುಂಬೈಯಲ್ಲಿ. ಸೊ ಈಸ್ ಗೆಟಿಂಗ್ ರೆಡಿ ಫಾರ್ ದ್ಯಾಟ್. ಅಂದರೆ ಈಗ ಮಲಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ನೈಟ್ ಫುಲ್ಲು ಜಾಲಿ ಮಾಡಲಿಕ್ಕೆ. ಸುರೇಶಣ್ಣ ಹೇಳಿ, ಇದು ಎಂತ ಈಗ ಮಲಗುವ ಉದ್ದೇಶ ಎಂತ 6:30ಗೆ? ಇದು ಪೋಪಿ ಕಾಲದ ನಿದ್ರೆ. ಇದು ಮೊದಲನೇದಾಗಿ ತುಂಬ ಖುಷಿ ಆಯಿತು. ಹೇಳುವುದಿಲ್ಲ. ಮೊದಲನೇದಾಗಿ ನಮಗೆ ತುಂಬ ಖುಷಿಯಾಯಿತು. ನಮ್ಮ ಜೈ ಮೂವಿ ಸಕ್ಸಸ್ ಆಯಿತು ಪ್ರೀಮಿಯರ್ ಮುಂಬೈಯಲ್ಲಿ. ತುಂಬ ಸಂತೋಷವಾಗಿದೆ, ಖುಷಿಯಾಗಿದೆ. ಮಧ್ಯಾಹ್ನ ತನಕ ನಾವು ಅಲ್ಲೇ ಎಲ್ಲ ಟಾಕೀಸ್ ಎಲ್ಲ ಸುತ್ತಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಬರುವಷ್ಟರಲ್ಲಿ ಇಷ್ಟು ಹೊತ್ತಾಯಿತು. ಸ್ವಲ್ಪ ನಿದ್ದೆ ಮಾಡಿ ಮತ್ತೆ ಪಾರ್ಟಿಯಾಗೆ ಸಜ್ಜಾಗ್ತೀವಿ ನಾವು. ಜೈ. ಇವತ್ತು ಏನು ಟಾರ್ಗೆಟ್ ನಿಮ್ಮದು? ಇವತ್ತು ನೈಟ್ ಪಾರ್ಟಿಯಲ್ಲಿ ಏನು ಟಾರ್ಗೆಟ್ ಇಟ್ಕೊಂಡಿದ್ದೀರಿ? ಕಡಿಮೆ ಅಂದರು 3.5 ಪೆಗ್ ಆಗಬೇಕು ಅಂತ ಇದೆ. ಬಂದೆ ಎಲ್ಲ ಫ್ರೀ ಇವತ್ತು ಧರ್ಮದ್ದು. ಯಾವುದಕ್ಕೆ ಕೈ ಹಾಕ್ತೀರಾ? ಅಂಜಲ್, ಮಂಜಿ, ಚಿಕನ್? ಬಂದ ಟೇಬಲ್ಗೆ ಯಾವೆಲ್ಲ ಮೀನು ಬರ್ತದೆ ಅದರಲ್ಲಿ ಅರ್ಧರ್ಧೆಲ್ಲ ತಿನ್ನಬೇಕು ಅಂತ ಉಂಟು. ಮತ್ತು ಆ ಟಾರ್ಗೆಟ್ ಇದೆ ನಮಗೆ ಕೂಡ. ಅದೇ 3.5 ಪೆಗ್ ಅಂತೂ ಫಿನಿಷ್ ಮಾಡೇ ಬರಬೇಕು. ಆಮೇಲೆ ನೋಡು ಮತ್ತೆ ಬರುವಾಗ ಎಷ್ಟು ಹೋಗ್ತದೆ. ಮತ್ತೆ ತಾಕತ್ತಿದ್ರೆ ತಾಣ ಇದ್ದರೆ ಇನ್ನೊಂದು 1/2 ಪೆಗ್ ಹಾಕುವಂತ. ನಾಳೆಗೆ ಏನಾದರೂ ಕುಪ್ಪಿಯಲ್ಲಿ ಹಾಕಿ ತೆಗೆದುಕೊಂಡು ಬರ್ಲಿಕ್ಕುಂಟ? ಅಲ್ಲ, ಅದು ಇಳಿಬೇಕಲ್ಲ ನಾಳೆ ತನಕ. ಅಷ್ಟಕ್ಕೆ ಮ್ಯಾನೇಜ್ ಮಾಡಿ. ನೀವು ರೆಸ್ಟ್ ಮಾಡಿ. ಇವರು ಪ್ರೀತಮ್ ಭಂಡಾರಿ ಅಂತ ಒಳ್ಳೆ ಇದು ಪ್ಲೇಯರ್. ಇದು ಪ್ಲೇಯರ್ ಅಲ್ಲ, ಇದು ವಾಲಿಬಾಲ್ ಪ್ಲೇಯರ್. ಸೊ ನೀವು ಬಂದ ದಾರಿ ಹೇಳಿ, ಪವನ್ ಬಗ್ಗೆ ಹೇಳಿ. ಪವನ್ ಬರಬೇಕಾಗಿತ್ತು, ಅವ್ರ ಜಾಗದಲ್ಲಿ ಬಂದಿದ್ದೀರಿ. ಆ ಹುಟ್ಟಿಯ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಇಲ್ಲ, ಫ್ರೀಗೆ ಸಿಗ್ತಾ ಉಂಟು ಮಾಲ್, ಅದೆಲ್ಲ ಖುಷಿ. ನಿಮ್ಮ ಏನು ಟಾರ್ಗೆಟ್ ಇದೆ ಇವತ್ತು ನಾಳೆ ಹೇಳ್ಬಾರ್ದು. ಹಾಗೆ ಅಲ್ಲಿ ಮಂಗಳೂರಲ್ಲಿ ಹೇಳ್ಬೇಕು, ಅಷ್ಟು ಕುಡಿಬೇಕು, ಮುಂಕೂಟ ಕುಡಿಬೇಕು. ಸೊ ಹಾಗಾಗಿ ನಮ್ಮ ಫುಲ್ ಪರ್ಮಿಷನ್ ಉಂಟು. ಯಾಕಂದರೆ ಬಿಲ್ ಕೊಡೋದು ನಾವಲ್ಲ, ಯಾರೋ ಮಹಾತ್ಮರು ಇವತ್ತು ದಾನಿಗಳು, ಮುಂಬೈ ಮಹಾದಾನಿಗಳ ಲೆಕ್ಕದಲ್ಲಿ ಇವತ್ತು ಜೈ ಸಕ್ಸಸ್ ಮೀಟ್ ಇದೆ, ಸಕ್ಸಸ್ ಪಾರ್ಟಿ ಇದೆ. ಸೊ ಹಾಗಾಗಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಓಕೆ, ಮಂಜುನಾಥ್ ಅತ್ತ ಅವರಿದ್ದಾರೆ. ಸರ್ ಹೇಳಿ, ಇವತ್ತು ನಮಗೆ ಒಂದು ಜೈ ಸಕ್ಸಸ್ ಪಾರ್ಟಿ ಇದೆ. ಸೊ ಅದು ಧರ್ಮದ್ದು. ಸೊ ಏನು ಟಾರ್ಗೆಟ್ ಇದೆ ಇವತ್ತು? ಫುಲ್ ಟಾರ್ಗೆಟ್, ಮುಖ್ಯ ತಿನ್ನುವ ಟಾರ್ಗೆಟ್. ಯಾವಾಗಲೂ ಅಂದರೆ ಅವರು ಖರ್ಚು ಮಾಡಬೇಕಾಗ್ತದೆ. ಸೊ ಇವತ್ತು ಅವರು ಫುಲ್ ಫ್ರೀ ಮೈಂಡ್. ಪರ್ಸೆಲ್ಲ ರೂಮಲ್ಲಿ ಇಟ್ಟು ಹೋಗ್ಬೇಕು ಇವತ್ತು. ಏನು ತಗೊಂಡೋಗ್ಲಿಲ್ಲ, ಖಾಲಿ. ಸೊ ಏನು ಪ್ಲ್ಯಾನ್ ಇವತ್ತು? ಸೊ ಏನೆಲ್ಲ ಮಾಡಬೇಕು ಅಂತ ನಮ್ಮ ದೊಡ್ಡ ಪ್ರೊಡ್ಯೂಸರ್ ಹೇಗೆ ಹೇಳ್ತಾರೆ ಹಾಗೆ. ಈಗ ನೀವು ಅವಾಗ ದೊಡ್ಡ ಪ್ರೊಡ್ಯೂಸರ್ನ ತೋರಿಸಿ ಅಂತ ಹೇಳ್ತೀರಾ, ಆದರೆ ನಮಗೆ ಆ ಆಪ್ಷನ್ ಇಲ್ಲ. ಅವ್ರ ಕ್ಯಾಮ್ರಾ ಕಂಡ್ರೆ ಓಡ್ತಾರೆ. ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಮಾಹಿತಿ.